ಕಾಸರಗೋಡು ಆದೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಎರ್ನ್ಯಾಲಿ ಹೊಳೆಗೆ ಸ್ನಾನ ಮಾಡಲೆಂದಿಳಿದ 3 ವಿದ್ಯಾರ್ಥಿಗಳು ನೀರು ಪಾಲಾಗಿದ್ದಾರೆ. ಈ ಪೈಕಿ ಒಬ್ಬ ವಿದ್ಯಾರ್ಥಿಯನ್ನು ಹೊಳೆಯ ಬದಿಯಲ್ಲೇ ಪತ್ತೆ ಹಚ್ಚಲಾದರೂ ಆಸ್ಪತ್ರೆ ಸಾಗಿಸುವ ದಾರಿ ಮಧ್ಯೆ ಸಾವು ಸಂಭವಿಸಿದೆ. ಮೃತದೇಹವನ್ನು ಚೆರ್ಕಲಂ ಕೆಕೆಪುರದ ಶವಗಾರದಲ್ಲಿರಿಸಲಾಗಿದೆ. ಕುತ್ತಿಕೋಳಿನಿಂದ ಆಗಮಿಸಿದ ಅಗ್ನಿಶಾಮಕ ದಳ ಹಾಗೂ ಊರವರು ಸೇರಿ ನೀರು ಪಾಲಾದ ವಿದ್ಯಾರ್ಥಿಗಳಿಗಾಗಿ ಶೋಧ ನಡೆಸುತ್ತಿದ್ದಾರೆ. ಎರ್ನ್ಯಾಲಿಪುಯ ನಿವಾಸಿ ಸಿದ್ದೀಕ್ ಎಂಬವರ 17 ವರ್ಷ ಪ್ರಾಯದ ಪುತ್ರ ರಿಯಾಜ್ ಸಾವನ್ನಪ್ಪಿದ ದುರ್ದೈವಿ. 17 ವರ್ಷ ಪ್ರಾಯದ ಅಶ್ರಫ್ ಎಂಬವರ ಪುತ್ರ ಯಾಸೀನ್ ಹಾಗೂ 13 ವರ್ಷ ಪ್ರಾಯದ ಮಜೀದ್ ಎಂಬವರ ಪುತ್ರ ಸಮದ್ ಎಂಬವರಿಗಾಗಿ ಶೋಧ ನಡೆಸಲಾಗುತ್ತಿದೆ. ಶನಿವಾರ ಮಧ್ಯಾಹ್ನ ಈ ದುರ್ಘಟನೆ ಸಂಭವಿಸಿದೆ. ಸಂಬಂಧಿಕರಾದ 3 ಮಕ್ಕಳು ಸ್ನಾನಕ್ಕೆಂದು ಒಳಗೆ ಇಳಿದಾಗ ಈ ದುರ್ಘಟನೆ ಸಂಭವಿಸಿದೆ.